ರಾಮ್ ಸೇನಾ ಕರ್ನಾಟಕ ವತಿಯಿಂದ ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಳದ ಪುಣ್ಯಭೂಮಿಯಲ್ಲಿ ನಡೆಯುತ್ತಿರುವ ಶ್ರೀರಾಮನ ಮಂದಿರದ ಭೂಮಿ ಪೂಜೆಯ ನಿಮಿತ್ತ ರಾಮತಾರಕ ಮಂತ್ರ ಪಠಣ ಮತ್ತು ಭಜನಾ ಕಾರ್ಯಕ್ರಮವು ಕದ್ರಿಯ ಯೋಗಿ ಮಠದಲ್ಲಿ ಜರುಗಿತು. ಕದ್ರಿ ಯೋಗಿ ಮಠದ ನಿರ್ಮಲಾನಾಥ್ ಜಿ ಮಹಾರಾಜ್ ಅವರ ಮುಂದಾಳತ್ವದಲ್ಲಿ ಮಂತ್ರ ಪಠಣ ಮತ್ತು ಭಜನಾ ಕಾರ್ಯಕ್ರಮ ನೆರವೇರಿತು. ಬಳಿಕ ಮಾತನಾಡಿದ ಅವರು, ಭಾರತೀಯರ ಬಹು ವರ್ಷಗಳ ಕನಸು ಇಂದು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಎಂದರು. यही प्रार्थना करते हैं कि भगवान हमें जीवन तो दिया, लेकिन हमारे जीवन में हमारा जीवन किसी के काम आ सके, धर्म के रास्ते पर चलने का आशीर्वाद दे और हमें इस जीवन रूपी नाव को और जो आप समान केवट मिल जाए तो वो जीवन रूपी सरोवर पार कर सकते हैं। तो आज मैं उस सरकार को भी धन्यवाद देता हूँ जिसकी सरकार में ये महत्वपूर्ण काम जो असंभव को संभव कर दिया, ऐसी सरकार को भी मैं धन्यवाद देता हूँ। ಅನಂತರ ರಾಮ್ ಸೇನೆಯ ಸಂಸ್ಥಾಪಕ ಪ್ರಸಾದ ತಾಪ್ರ ಅವರು ಮಾತನಾಡಿ, ರಾಮ ಮಂದಿರಕ್ಕೆ ಶಿಲಾನ್ಯಾಸದ ಅಂಗವಾಗಿ ಯೋಗಿ ಮಠದಲ್ಲಿ ಭಜನಾ ಕಾರ್ಯಕ್ರಮ ಹಾಗೂ ಶ್ರೀರಾಮನ ರಾಮತಾರಕ ಮಂತ್ರ ಪಠಣ ಮಾಡುವ ಮೂಲಕ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಎಂದರು. ಇವತ್ತು ಇಲ್ಲಿ ನಮ್ಮ ಶಿಲಾನ್ಯಾಸದ ಒಂದು ಅಂಗವಾಗಿ ರಾಮ ಸೇನೆಯ ಮುಖಾಂತರ ಒಂದು ಆ ಯೋಗಿ ಮಠದಲ್ಲಿ ಅಂದರೆ ಯೋಗಿ ಆದಿತ್ಯನಾಥ್ ಮಹಾರಾಜ್ ಇಲ್ಲೇ ಬಂದು ನೆಲೆಸಿರುವಂಥ ಜಾಗ ಇದು. ಅವರ ಒಂದು ಪರಂಪರೆಯಲ್ಲಿ ಬರುವಂಥ ಕೊನೆಯ ಒಂದು 12ನೆಯ ಮಠ ಇದು. ಹಾಗಿರಬೇಕಂದ್ರೆ ಈ ಜಾಗದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಹಾಗೆ ಶ್ರೀರಾಮನ ರಾಮತಾರಕ ಮಂತ್ರವನ್ನು ಪಠಣ ಮಾಡುವ ಮುಖಾಂತರ ನಾವು ಈ ಒಂದು ಸಂಭ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಮ್ ಸೇನೆಯ ಗೌರವಾಧ್ಯಕ್ಷರಾದ ಎಂಪಿ ದಿನೇಶ್, ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಕುಂದರ್ ಉಪಸ್ಥಿತರಿದ್ದರು.